ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ ಟೀ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಗೌರಿ ಶೆಣೈ ಮೇಡಮ್ ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ರು? ಫೈನ್. ಚೆನ್ನಾಗಿದ್ದೀರಲ್ಲ? ಲಾಸ್ಟ್ ಟೈಮ್ ಬಂದಾಗ ನೀವು ಸ್ವಲ್ಪ ಏನು ಐಸ್ ಕ್ರೀಮ್ ಥರ ಏನೋ ಮಾಡಿದ್ರಲ್ಲ? ಹೌದು, ನೆನ್ಕೊಂಡ್ರೆ. ಓಕೆ, ಇವತ್ತು ಏನು ಸ್ಪೆಷಲ್ ಮಾಡ್ತೀರಾ? ಇವತ್ತು ಈಗ ಫಸ್ಟಿಗೆ ಒಂದು ಚಕ್ಕುಲಿ ಮಾಡ್ಬೇಕು, ಮುರುಕು. ಓಕೆ. ಮತ್ತೆ ಇನ್ನೊಂದು ಪಾಸ್ತಾ ಮಾಡ್ತೀರಾ? ಪಾಸ್ತಾ ಅಂದರೆ ಸ್ವಲ್ಪ ಹೆಲ್ದಿ ವರ್ಷನಲ್ಲಿ ಮಕ್ಕಳಿಗೆ ಆಗುವಂಥ ಹಾಗೆ. ಓಕೆ, ಆ ಟೈಪ್ ಮಾಡ್ತೀರಲ್ಲ. ಒಂದು ಪಾಸ್ತಾ ಆಗಿದ್ರೆ ಇನ್ನೊಂದು ಮುರುಕು, ಚಕ್ಕುಲಿ, ಎರಡು ಕೂಡ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ತುಂಬ ಇಷ್ಟ. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ. ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವುದು ಮುರುಕು ಮಾಡ್ತೀರಾ? ಚಕ್ಕುಲಿ. ಇದು ಈವ್ನಿಂಗ್ ಟೈಮಲ್ಲೆಲ್ಲ ಮಾಡಿಕೊಂಡು ರಾಪ ತಿನ್ಬಹುದಲ್ಲ, ಟೀ ಜೊತೆಲ್ಲ ತಿನ್ನಲಿಕ್ಕೆ ಒಳ್ಳೇದು ಅಂತ ಹೇಳ್ತೀರಾ? ಓಕೆ, ಏನು ಮಾಡುವ ಈಗ? ಇದು ಇದನ್ನು ಬೇಳೆಯನ್ನು ಮೂರನ್ನು ಬೇಯಿಸ್ಕೊಳ್ಬೇಕು. ಕಡಲೆಬೇಳೆ, ಹೆಸರು ಬೇಳೆ ಬೇಯಿಸ್ಕೊಳ್ಬೇಕಾ? ಹಾಗಾದ್ರೆ ನಿಮ್ಗೆ ಏನ್ ಬೇಕು ಈಗ ಫಸ್ಟಿಗೆ? ನಾನು ಬೇಯಿಸಿ ತಂದಿದ್ದೇನೆ. ಬೇಯಿಸ್ತೀರಿ? ರೆಡಿ ಮಾಡಿದ್ದೇನೆ. ಇದು ರಗಳೆ ಬೇಡ ಅಂತ ಅಲ್ಲ, ಇಲ್ಲಿ ಬೇಯಿಸೋ ಟೈಮ್ ಇದರಲ್ಲಿ ಈಗ 3 ಬೇಳೆಗಳು ಬೇಯಿಸಿದ್ದು. ಉದ್ದಿನ ಬೇಳೆ, ಹೆಸರು ಬೇಳೆ ಮತ್ತೆ ಕಡಲೆಬೇಳೆ ಅದನ್ನ ಬೇಯಿಸಿಟ್ಟದಲ್ಲ. ಸ್ವಲ್ಪ ಪೆಪ್ಪರ್ ಹಾಕಿದ್ದೇನೆ. ಸ್ವಲ್ಪ ನಿಮ್ದು ಚಿಲ್ಲಿ ಪೌಡರ್ ಇದ್ರೆ ಸ್ವಲ್ಪ ಚಿಲ್ಲಿ ಪೌಡರ್. ಹಾಗಾದ್ರೆ ನಮಗೆ ಈಗ ಬೇಯಿಸ್ಕೊಡುವಂತಹ ಕೆಲಸ ಇಲ್ಲ. ಓಕೆ, ಈಗ ಡೈರೆಕ್ಟ್ ನೀವು ಬೇಯಿಸಿದ ಇದಕ್ಕೆ ಚಿಲ್ಲಿ ಪೌಡರ್ ಹಾಕಲಿಕ್ಕಲ್ಲ? 3 ಹಾಕಿ ಇದು ನೆಂದು ಸ್ವಲ್ಪ ಮೇಲೆ ಬರುವಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳಿ. ಒಂದು 4 ವಿಸಿಲ್ ಬರ್ಸಲ್ಲ, ಆವಾಗ ಅದು ಒಳ್ಳೆ ಮ್ಯಾಶ್ ಆಗ್ತದೆ. ಹೌದು, ಸಾಧಾರಣ ಗಟ್ಟಿ ತರ ಬರಬೇಕು. ಅಂದ್ರೆ ತುಂಬಾ ಗಟ್ಟಿ ಅಲ್ಲ, ಅಂದ್ರೆ ಅದು ಕರಗಿ ಹೋಗ್ತದೆ, ಅಷ್ಟು ಬೇಯಿಸ್ಕೊಳ್ಬೇಕು. ಓಕೆ, ನಾವೀಗ ಪೆಪ್ಪರ್ ಹಾಕ್ಬೇಕಲ್ಲ? ಅಲ್ಲ, ಚಿಲ್ಲಿ ಪೌಡರ್ ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. 1 ಸ್ಪೂನ್ ಅಷ್ಟು ಸಾಕು. ನಾನಾ ಮಸಾಲ. ನಾನಾ ಮಸಾಲ. ಇದು ನಾನು ಬೇಯಿಸಿ ತಂದಂತ ಬೇಳೆಗಳು. ಓಕೆ, ಇದನ್ನೀಗ ನಾನಾ ಮಸಾಲೆ ಚಿಲ್ಲಿ ಪೌಡರ್ ಜೊತೆ ಮಿಕ್ಸ್ ನಾವು ಮಾಡಬೇಕಲ್ಲ? ಇಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಲಿಕ್ಕೆ ಇಟ್ಟರೆ ಎಣ್ಣೆ ಬಿಸಿ ಆಗ್ತದಲ್ಲ. ಓಕೆ, ಹಾಗಾದ್ರೆ ಬಾಣಲೆ ಇಡಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ವಿ. ಸ್ವಲ್ಪ ಜಾಸ್ತಿನೇ ಬೇಕಲ್ಲ? ಓಕೆ, ಆಯಿಲ್ ಅಂತೂ ಬಿಚ್ಚ ಇಟ್ಟಾಯ್ತು. ಇದು ನಾನೀಗ 3 ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಸಾಧಾರಣ ಒಂದು 3/4 ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ. 3/4 ಗ್ಲಾಸ್? ಒಂದು 4 ವಿಸಿಲು ಬರಬೇಕು. 3 ಸೇರಿಸಿ 3/4 ಗ್ಲಾಸ್ ಸಾಕಾಗಬೇಕಲ್ಲ? ನೀರು 3/4 ಗ್ಲಾಸ್ ನೀರು ಸಾಕಾಗಕ್ಕೆ. ಓಕೆ, ಇದಕ್ಕೆ ನಾನೀಗ ಸ್ವಲ್ಪ ಎಳ್ಳು ಹಾಕ್ತೇನೆ. ಒಂದು ಅರ್ಧ ಸ್ಪೂನ್ ಅಷ್ಟು ಎಳ್ಳು, ಬಿಳಿ ಎಳ್ಳು ಹಾಕ್ತಿದ್ದೀರಾ? ಬಿಳಿ ಎಳ್ಳು. ಮತ್ತೆ ಹಿಂಗು ಹಾಕಿದ್ದೇನೆ ನಾನು ಇದಕ್ಕೆ. ಒಂದು ಸ್ವಲ್ಪ ಚಿಟಿಕೆ ಮಿಕ್ಸ್ ಮಾಡುವಾಗ ನಾನು ಹಾಕಿದ್ದೇನೆ. ಓಕೆ, ಹಂಗಾದ್ರೆ ಸ್ವಲ್ಪ ಇದಕ್ಕೆ ನಮಗೆ ವಾಯುಗೆಲ್ಲ ಒಳ್ಳೇದು. ಇದು ಬೇಕಷ್ಟು ಉಪ್ಪಲ್ಲ. ಮತ್ತೆ ಇದು ಬೆಣ್ಣೆ. ಓಕೆ, 1 ಸ್ಪೂನ್ ಹಾಕಿದ್ರೆ ಸಾಕು. 1 ಸ್ಪೂನ್ ಸಾಕಲ್ಲ? ಇದಕ್ಕೆ ಈಗ ನಾನು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಫೈನಲ್ಗೆ ಇದು ಹಾಕೋದಲ್ಲ? ಇದನ್ನು ಈಗ ಮಿಕ್ಸ್ ಮಾಡಿಕೊಡ್ತಿದ್ರ. ಇದು ನಾವು ಬೇಯಿಸಿ ಇಟ್ಕೊಂಡ್ರೆ ಪಟ್ಟನೆ ಮಾಡ್ಬೋದಲ್ಲ? ಇದು ನಾರ್ಮಲ್ ಈಗ ಚಕ್ಕುಲಿ ಥರ ಈ ಥರನೇ ಈಗ ಕೆಲವು ಪಾಲಕ್ ಚಕ್ಕುಲಿ ಥರ ಬರುತ್ತೆ, ಆ ಥರ ಬರುತ್ತೆ. ಇದಕ್ಕೆ ನಾವು ಬೇಳೆಗಳನ್ನು ಮಾತ್ರ ಯೂಸ್ ಮಾಡಿದ್ದೇವೆ. ಓಕೆ, ಎಲ್ಲ 3 ಬೇಳೆ ಸಹ 2 ಚಮಚ ಹಾಕಿದರೆ ಅದಕ್ಕೆ 1 ಗ್ಲಾಸು
ಅಕ್ಕಿ ಹುಡಿ ಹಾಕೋದು. ಅಕ್ಕಿ ಹುಡಿಯಾ? ಓಕೆ ಓಕೆ. ಇದು ನಾನು ಹಾಫ್ ಹಾಕಿದ್ದೇನೆ, 1 ಸ್ಪೂನ್ ಹಾಕಿದ್ದೇನಲ್ಲ, ಅದಕ್ಕೆ ಹಾಫ್ ಗ್ಲಾಸ್ ಅಷ್ಟು ಅಕ್ಕಿ ಹುಡಿ ಹಾಕಿದೆ. ಅಕ್ಕಿ ಹುಡಿ ಹಾಕಬೇಕು. ಈ ಥರ ಚಕ್ಕುಲಿಗಳನ್ನೆಲ್ಲ ಮಾಡಿ ಬರಣಿಯಲ್ಲಿ ಇಟ್ಟರೆ ಎಷ್ಟು ದಿವಸ ಬೇಕಾದ್ರೂ ತಿನ್ಬೋದಲ್ಲ, ಹಾಳಾಗೋದಿಲ್ಲ. ಹೌದು. ಇದು ಚಂದ ಮಾಡಿ ಇದು ಒಟ್ಟಾಗೋ ತನಕ ಇದು ಮಡಗಿಸ್ಕೊಳ್ಬೇಕು. ಎಕ್ಸ್ಟ್ರಾ ನೀರೇನು ಹಾಕಬೇಕು ಅಂತಿಲ್ಲ, ಬೇಡ, ಅದರಲ್ಲಿ ಇದ್ದದ್ದೇ ಸಾಕಾಗ್ತದೆ. ಹಾಗೆ ನಿಮಗೆ ಆಗದಿದ್ರೆ ಸ್ವಲ್ಪ ಗಟ್ಟಿ ಆದರೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನೀರಿನ ಬಗ್ಗೆ ಸ್ವಲ್ಪ ಬೆಣ್ಣೆ ಕೂಡ ಜಾಸ್ತಿ ಹಾಕಿದ್ರು, ಅದ್ರಲ್ಲಿ ಸ್ವಲ್ಪ ಬರುತ್ತಲ್ಲ ಸ್ವಲ್ಪ ಕರೆಕ್ಟಾಗಿ. ಇದನ್ನು ಈಗ ಇದು ಚಕ್ಕುಲಿ ತಂದಿದ್ದೇನೆ ನಾನು. ಓಕೆ, ಆಲ್ರೆಡಿ ಅದರೊಳಗೆ ಹಾಕಿ ಚಕ್ಕುಲಿ ಬಿಟ್ಟರೆ ಆಯ್ತಲ್ಲ. ಇದು 2 ಥರದ್ದು ಇದು ತಂದಿದ್ದೇನೆ. ಒಂದು ಚಕ್ಕುಲಿ ಮಾಡೋದು, ಒಂದೊಂದು ಈ ಥರದ್ದು. ಯಾವ ಶೇಪ್ ಬೇಕಾದರೆ ನಮಗೆ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಎಣ್ಣೆ ಆಗಲಿ ಹಾಕ್ಕೊಂಡ್ರೆ ಅದು ಇದಾಗೋದಿಲ್ಲ, ಅಂಟುಕೊಳ್ಳೋದಿಲ್ಲ. ಹಾಕ್ಕೊಳ್ಬೇಕಲ್ಲ. ಇದನ್ನು ಇದರೊಳಗೆ ಹಾಕೋ. ಇದು ಸಾಕೊಳ್ಬೋದು, ಒಂದೇ ಸರಿಗೆ ಆಗ್ತದೆ. ಒಂದು ಸರಿ ಆಗ್ತದಲ್ಲ. ಬೇಕಾದರೆ ಇನ್ನೊಂದು ಶೇಪ್ ಮಾಡಿ ಬೇಕಲ್ಲ ಹಾಕ್ಬೋದು. ನೋಡಿ ಈ ಥರ ಬಂದಾಗ ಈಸಿ ಅಲ್ಲ, ಅಂದರೆ ಹಿಡ್ಕೊಳ್ಳಿಕ್ಕೆ ಮತ್ತು ಚಕ್ಕುಲಿ ಆಯಿಲಿಗೆ ಬಿಡಲಿಕ್ಕೆ. ಇಲ್ಲದ್ರೆ 2 ಕೈಯಲ್ಲಿ ಈ ಥರ ಎಲ್ಲ ಕಷ್ಟ. ಈಗ ಬಿಸಿಯಾಗಿದೆ, ಬಿಸಿಯಾಗಿದೆಲ್ಲ. ಜಾಸ್ತಿ ಬಿಡಬೇಕಾ? ಬೇಡ, ಚಿಕ್ಕದೇ ಇರಲಿ, ಮತ್ತೆ ಬೇಕಾದರೆ ಇದು ಮಾಡಿದರೆ ಆಯಿತು. ಓಕೆ, ಎಸ್ ನೋಡಿ ಎಷ್ಟು ಕರೆಕ್ಟಾಗಿ ಬಿಡ್ತು ಅಂತ. ಓಕೆ, ಇದು ಬಾಯ್ಲ್ ಬಬಲ್ಸ್ ಬರೋದೆಲ್ಲ ನಿಲ್ಬೇಕಲ್ಲ, ನಿಲ್ಬೇಕು, ಆಗ ಆಯಿತು ಅಂತ ಹೇಳಿ ಅದು. ಓಕೆ, ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಚೇಂಜ್ ಆಗುತ್ತಲ್ಲ. ಅದೇ ಮತ್ತು ಇದು ಸಹ ಎಲ್ಲ ಬಬಲ್ಸ್ ನಿಲ್ಬೇಕು. ಆವಾಗ ಆಲ್ಮೋಸ್ಟು ಆಗಿದೆ ಅಂತ ರೆಡಿ ಅಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ. ನೋಡಿ ಹೇಗೆ ಸೇಮ್ ಹೀಗೆ ಅಲ್ಲ ನಮಗೆ ಔಟ್ಸೈಡ್ ಎಲ್ಲ ಸಿಗೋದು ಇದೇ ಥರ ಅಲ್ಲ. ಕೆಲವೊಮ್ಮೆ ಹೀಗೆ ರೌಂಡಾಗಿ ಆಯಿಲ್ದು ಹೇಗಿರುತ್ತೆ ಅದೇ ಥರ ನಮಗೆ ಪ್ಯಾಕ್ ಆಗಿ ಸಿಗುತ್ತೆ. ಅದನ್ನು ನಾವು ಮನೇಲಿ ಹೋಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ವಡೆ ಹಾಗೆ ತಟ್ಟಿ ಹಾಕ್ಬೋದು. ವಡೆ ಹಾಗೇನಾ? ಆ ಥರ ಸಹ ಮಾಡ್ಬೋದು. ವಡೆ ಮಾಡಿದೆ ಅಂದರೆ ನಾವು ಈ ಥರ ಚಕ್ಕುಲಿ ಥರ ಬಿಡಬೇಕು ಅಂತಿಲ್ಲ ಅಂದರೆ ಅದು ಚಿಕ್ಕ ಚಿಕ್ಕ ಥರ. ಇದರ ಜೊತೆ ಏನಾದರೂ ಸ್ವೀಟ್ ಮಾಡಬೇಕು, ಲಾಡೋ ಏನೋ ಆ ಥರ. ಅಕ್ಕಿ ಇದು ಇನ್ನೊಂದು ಥರ ಮಾಡಿ. ಇದು ಆ್ಯಕ್ಚುಲಿ ಚಕ್ಕುಲಿ ಈ ಥರ ಇರುತ್ತಲ್ಲ. ಶಕ್ತಿ ಬೇಕಲ್ಲ ಸ್ವಲ್ಪ ಜಾಸ್ತಿ. ಆ್ಯಕ್ಚುಲಿ ಈ ಥರ ಆದರೆ ಸ್ವಲ್ಪ ಆದರೂ ಈಸಿ ಇರುತ್ತೆ. ಇನ್ನೊಂದು ಸೈಡ್ ನಾವು ತಿರುಗಿಸೋದಾದರೆ ಇನ್ನೂ ಕಷ್ಟ ಇರುತ್ತೆ. ಅಂದರೆ ಇದು ಚಕ್ಕುಲಿ ಆದರೆ ಬೇರೆ ಇದರಲ್ಲಿ ಹಾಕಿ ನಾವು ಮತ್ತೆ ಅದು ಈಗ ರೌಂಡ್ ಥರ ಮಾಡೋದಲ್ಲ. ಇದು ಮತ್ತೆ ನಾವು ತುಂಡು ಮಾಡಿಯೇ ತಿನ್ನೋದಲ್ಲ. ಹೌದು, ಅದಕ್ಕೆ ಸೀದಾ ಹಾಕೋದು. ಓಕೆ, ಅದಾದರೆ ಪ್ಲೇಟಲ್ಲಿ ನಾವು ಒಂದೊಂದು ಶೇಪ್ ಥರ ಮಾಡಿ ಹಾಕ್ತಾ ಇರೋದಲ್ಲ. ಓಕೆ, ಅಷ್ಟಲ್ಲ. ಸಂಜೆ ಹೊತ್ತಿಗೆ ಏನಾದರೂ ಈ ಥರ ತಿಂಡಿ ಏನಾದರೂ ಮಾಡಿ ಕೊಡೋದು ಮಕ್ಕಳಿಗೆ. ಮಳೆ ಬರುವಾಗ ಜಾಸ್ತಿ ಇದೆಲ್ಲ ತಿನ್ನಲಿಕ್ಕೆ. ಹಾಗೆ ಚಳಿಗಾಲದಲ್ಲಿ ಸ್ವಲ್ಪ ಗರಂ ಆಗುವಂಥದ್ದು ಏನಾದರೂ ಪೆಪ್ಪರು ಅಂಥದ್ದೆಲ್ಲ ಹಾಕಿ ಸಾರು ಅಂಥದ್ದೆಲ್ಲ ಆ ಥರದ್ದೆಲ್ಲ ಚಳಿಗಾಲದಲ್ಲಿ ಮಾಡ್ತೇವೆ. ಓಕೆ ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಂ, ರೆಡಿ. ಓಕೆ, ಬಿಸಿ ಬಿಸಿಯಾದ ಮುರುಕುರು ರೆಡಿ ಅಲ್ಲ. ನೋಡಿ, ನೀವು ಈ ಥರ 2 ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ. ಒಂದೇ ಥರ ಮಾಡಿದರೆ ಒಂದನೇ ತಿಂಡಿ. 2 ಥರ ಆದರೆ 2 ಭಾಗ ಎಲ್ಲ ಉಂಟು, ಆ ಥರ ಬರುತ್ತಲ್ಲ. ಓಕೆ, ಚೆನ್ನಾಗಿ ಬಂದಿದೆ ಕಾಣುತ್ತೆ. ಟೇಸ್ಟ್ ನೋಡಲ್ಲ ಹಾಗಾದರೆ. ಓಕೆ, ಗೌರಿ ಮ್ಯಾಮ್ ಸಾಕಾಗಿರುವಂತಹ ಚಕ್ಕುಲಿ ಮುರುಕುರು ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಘಮ ಅಂತ ಏನು ಅದರ ಪರಿಮಾಣ ಹೊಡಿತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮುರುಕು ತಯಾರಿಸುವ ವಿಧಾನ. ಮೊದಲು ಸಮ ಪ್ರಮಾಣದಲ್ಲಿ ಕಡಲೆಬೇಳೆ, ಹೆಸರುಬೇಳೆ ಹಾಗೂ ಉದ್ದಿನ ಬೇಳೆಯನ್ನು ಹಾಕಿ ಬೇಯಿಸಿಟ್ಟುಕೊಳ್ಳಿ. ನಂತರ 1 ಚಮಚದಷ್ಟು ಮೆಣಸಿನ ಪುಡಿ, ಅರ್ಧ ಚಮಚ ಬಿಳಿ ಎಳ್ಳು, ಹಿಂಗು, ರುಚಿಗೆ ಅನುಸಾರವಾಗಿ ಉಪ್ಪು, 1 ಚಮಚದಷ್ಟು ಬೆಣ್ಣೆ, ಅಕ್ಕಿ ಹಿಟ್ಟು ಹಾಕಿ ಕಲಸಿ ನಾದಿಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಆನಂತರ ಚಕ್ಲಿ ಒತ್ತಿನಲ್ಲಿ ಎಣ್ಣೆ ಸವರಿ ಹೂರಣ ತುಂಬಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒತ್ತಿಕೊಳ್ಳಿ.
ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಮುರುಕು ಚಹಾದೊಂದಿಗೆ ಸವಿಯಲು ಬಲು ರುಚಿ. ನೋಡಿದ್ರಲ್ಲ ಮುರುಕು ಹೇಗೆ ಮಾಡೋದು ಅಂತ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರು ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಕ್ಸ್ ಅವರ ಟು ಸ್ಟಾರ್ ರೈಸ್ ಭದ್ರಾವತಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ಪೌಡರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಸ್ಪೆಷಲ್ ಆಗಿ ಮುರುಕು ರೆಡಿ ಮಾಡಿ ಇಟ್ಟಿದ್ದಾರೆ ಮೇಡಮ್. ಈಗ ಸ್ಪೆಷಲ್ ಆಗಿ ಇನ್ನೊಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು, ಪಾಸ್ತಾ ಮಾಡ್ತಾರೆ ಅಂತ ಹೇಳಿದ್ರು. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಪಾಸ್ತಾ ಅಲ್ಲ? ಪಾಸ್ತಾ. ಓಕೆ, ಸ್ಟಾರ್ಟ್ ಮಾಡುವ. ಏನು ಬೇಕು ಫಸ್ಟಿಗೆ? ಇದಕ್ಕೆ ನಾನು ಎಂತ ಇಲ್ಲದ ಹೇಳಿ, ಇದು ಬ್ರೊಕ್ಕಲಿ, ಮಶ್ರೂಮ್, ಆನಿಯನ್, ಮತ್ತೆ ಇದು ಬೆಲ್ ಪೆಪ್ಪರ್, 3 ಥರದ್ದು. ಓಕೆ, ಇದು ಬೇಯಿಸಿಟ್ಟಿದ್ದ ಯಾವುದು? ಇದು ನಾನು ತೋರಿಸ್ಲಿಕ್ಕೆ ತಂದಿದ್ದೇನೆ. ಈ ಥರದ್ದು ಯೂಸ್ ಮಾಡಿದ್ದು. ಇದನ್ನೊಂದು ಬೇಯಿಸುವಾಗ ಮೈದಾದಲ್ಲ, ಇದು ಗೋಧಿ ಹಿಟ್ಟಲ್ಲಿ ಮಾಡುವಂಥದ್ದು. ಅಂದ್ರೆ ಹೆಲ್ತಿಯಾಗಿ ಹೇಗೆ ಮಕ್ಕಳಿಗೆ ತರಕಾರಿ ಎಲ್ಲ ತಿನ್ನೋದಿದ್ರೆ ಹೇಗೆ ತಿನ್ನಿಸ್ಬೋದು. ಇದಕ್ಕೆ ನಾವು ನೀರು ಹಾಕುವಾಗ ಅದರೊಟ್ಟಿಗೆ 1 ಚಮಚ ಎಣ್ಣೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದೆ. ಎಣ್ಣೆ ಮತ್ತು ಉಪ್ಪು ಹಾಕಿ ಬೇಯಿಸಿದೆ. ಇದಕ್ಕೆ ನಾನೀಗ ಬ್ರೋಕಲಿ ಇದಿಷ್ಟು ಯೂಸ್ ಮಾಡುವಂಥದ್ದು. ಇದಕ್ಕೆ ಒಂದು ಸಾಸ್, ವೈಟ್ ಸಾಸ್ ಅಂತೇಳಿ ಮೈದಾದಲ್ಲಿ ಮಾಡ್ತಾರೆ ಸಾಧಾರಣವಾಗಿ. ಅದು ನಾನು ಮೈದಾ ಬೇಡ ಹೇಳಿ ಮನೆಯಲ್ಲಿ ಹೇಗೆ ಬೇರೆ ಇದರಲ್ಲಿ ಮಾಡ್ಬೋದು ಹೇಳಿ ಅದಕ್ಕೆ ಹಾಲು ಸ್ವಲ್ಪ ಕೆನೆ ಹಾಕಿದ್ದ ಹಾಲದು. ಇದು ಸಾಸ್ ಮಾಡಲಿಕ್ಕೆ ನನಗೆ ಇದು ಕ್ಯಾಶ್ಯೂ ಮತ್ತು ಇದು ಗಾರ್ಲಿಕ್ ಸ್ವಲ್ಪ ಅಷ್ಟೇ. ಇದು ಹಾಕಿ ನೀರುಳ್ಳಿ ಎಲ್ಲ ಹಾಕಿ ಆನಿಯನ್ ಹಾಕಿಬಿಟ್ಟು ಫ್ರೈ ಮಾಡಿ ಅದರದ್ದೊಂದು ಸಾಸ್ ಮಾಡಿಕೊಳ್ಳೋದು. ಈಗ ಆನಿಯನ್ ಅದೆಲ್ಲ ಹಾಕಿದ ಸಾಸ್ ಅದು ನೀವು ರೆಡಿ ಮಾಡಿ ಮಾಡಬೇಕು. ಈಗ ಮಾಡಬೇಕಾ? ಹೌದು, ನನಗೆ ನೀವು ಒಂದು ಕಾವಲಿ ಬಾಣಲೆ ಕೊಡಬೇಕು. ಓಕೆ, ಗ್ಯಾಸ್ ಆನ್ ಆಗಬೇಕಲ್ಲ, ಬಾಣಲೆ ಇಡಬೇಕು. ಇದಕ್ಕೆ ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು. ಆಯಿಲ್ ಹಾಕಬೇಕಲ್ಲ? ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿದ್ದೀವಿ. ಸ್ವಲ್ಪ ಸಾಕು. ಮತ್ತು ಅದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತೇನೆ. ಸಾಕು ಇದು? ಸಾಕು. ಆಮೇಲೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀರಲ್ಲ? ಹೌದು, ಅಂದರೆ ಅದು ಖಾಲಿ ಬೆಣ್ಣೆ ಹಾಕಿದರೆ ಅದು ಬೆಣ್ಣೆ ಸ್ವಲ್ಪ ಕರಟಿ ಹೋದಾಗೆ ತುಪ್ಪದ ಹಾಗೆ ಆಗಿ ಹೋಗ್ತದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದರೆ ಒಳ್ಳೆದು ಬರ್ತದೆ. ಸನ್ ಪ್ರೀಮಿಯಂ ಆಯಿಲ್ ಇದ್ದರೆ ಅದು ಚೆನ್ನಾಗಿರುತ್ತೆ. ಹೌದು. ನಾನೀಗ ಇದಕ್ಕೆ ಸ್ವಲ್ಪ ಗಾರ್ಲಿಕ್ ಹಾಕ್ಕೊಳ್ತೇನೆ ಫಸ್ಟಿಗೆ. ಚೆನ್ನಾಗಿ ಕಟ್ ಮಾಡಿಕೊಂಡಂತ. ಹೌದು, ಕಟ್ ಮಾಡಿ. ಹೌದು, ಈರುಳ್ಳಿ ಎಲ್ಲ ಸಾಧಾರಣ ಅರ್ಧ ಕಪ್ ಸಾಕಾ? ಅರ್ಧ ಕಪ್ ಸಾಕು. ಬೆಣ್ಣೆ ಮತ್ತು ಆಯಿಲ್ ಸೇರುವಾಗ ಪರಿಮಳ ಬೇರೆ ಬರ್ತುಂಟಲ್ಲ? ಸ್ವಲ್ಪ ಇದು ಟ್ರಾನ್ಸ್ಪರೆಂಟ್ ಆಗಲಿ, ಕಲರ್ ಚೇಂಜ್ ಆಗಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಅದಕ್ಕೆ ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕ್ತೇನೆ. ಕ್ಯಾಶ್ಯೂ ಹಾಕ್ತೀರಾ? ಓಕೆ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಸಾಸ್ ಮಾಡ್ಲಿಕ್ಕಲ್ಲ ಈಗ? ಓಕೆ. ಅದು ವೈಟ್ ಸಾಸ್ ಮೈದಾದಲ್ಲಿ ಮಾಡ್ತಾರಲ್ಲ, ಹಾಕಿ ಬಿಡ್ತದೆ. ಮೈದಾದ ಬದಲಿಗೆ ಇದನ್ನು ಹಾಕೋದು, ನಾವೇ ರೆಡಿ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಮತ್ತೆ ಇದು ಒಂದು ಸ್ವಲ್ಪ ಮಶ್ರೂಮ್ ಹಾಕ್ತೇನೆ. ಮಶ್ರೂಮ್ ಹಾಕಬೇಕಲ್ಲ? ಓಕೆ. ಈಗ ಮಶ್ರೂಮ್ ಹಾಕ್ತೇನೆ. ಅಂದರೆ ನೀವು ಪೂರ ಹಾಕಲ್ಲ, ಸ್ವಲ್ಪ ಸಾಕು? ಇಲ್ಲ, ಅದು ನಾನು ಮತ್ತೆ ಮಶ್ರೂಮ್ ಇದಕ್ಕೆ ಮಿಕ್ಸ್ ಮಾಡುವಾಗ ಬೇಕಾ? ಇದಕ್ಕೆ ಹಾಕ್ತೇನೆ. ಈಗ ನಾವು ಸಾಸಿಗೋಸ್ಕರ ಮಾಡ್ಕೊಳ್ಳೋದು. ಸಾಸಿಗೋಸ್ಕರ ಇದಿಷ್ಟು ಮಶ್ರೂಮ್ ಮತ್ತು ಗೋಡಂಬಿ ಅಲ್ಲ? ಇನ್ನೇನಾದರೂ ಹಾಕ್ಲಿಕ್ಕೆ ಉಂಟು ಇದಕ್ಕೆ? ಇಲ್ಲ, ಮತ್ತೆ ಅದಕ್ಕೆ ಹಾಲು ಸ್ವಲ್ಪ ನಾನು ಮನೆಯಲ್ಲೇ ಮಾಡಿದ ಹಾಲು ಕೆನೆ ಸಮೇತ ತಂದಿದ್ದೇನೆ. ಕೆನೆ ಸಮೇತ ಹಾಲು? ಹೌದು. ಓಕೆ. ಅದನ್ನು ಹಾಕಿದ್ರೆ ನಾರ್ಮಲ್ ಹಾಲುಕ್ಕಿಂತ ಕೆನೆ ಇದ್ದ ಹಾಲೇ ಒಳ್ಳೆ. ಕೆನೆ ಇದ್ದ ಹಾಲು ಹಾಕಿದರೆ ನೀವು ಮತ್ತೆ ಪುನಃ ಅದಕ್ಕೋಸ್ಕರ ಒಂದು ಕ್ರೀಮ್ ಹಾಕಬೇಕು ಅಂತೆಲ್ಲ ಇಲ್ಲ, ಮನೆಯಲ್ಲೇ ಇದ್ದದ್ದೇ ಹಾಕಿದರೆ ಆಯಿತು. ಓಕೆ. ಇದಕ್ಕೆ ಏನು ಉಪ್ಪು ಏನೋ ಹಾಕಲಿಲ್ಲ? ಸ್ವಲ್ಪ ಉಪ್ಪು ಹಾಕಬೇಕು. ಅಂದರೆ ಇದಕ್ಕೆ ಹಾಕಿದ್ದೇನೆ ನಾನು, ಮತ್ತೆ ನೋಡಿಕೊಂಡು ಈಗ ಹಾಕಿದರೆ ಆಯಿತು. ಒಂದು ಪ್ಲೇಟ್ ಕೊಡಿ, ಸ್ವಲ್ಪ ಹಾಕಲಿ, ಅದು ಮತ್ತೆ ಮಿಕ್ಸಿಗೆ ಹಾಕಬೇಕು. ಅದು ಹೀಗೆ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದರೆ ಆಯಿತು, ತೆಗೆದೋದಕ್ಕೆ. ಇದು ಸ್ವಲ್ಪ ತಣ್ಣಗಾಗಲಿ, ಅಂದರೆ ಸ್ವಲ್ಪ ಬಿಸಿರುವಾಗ ಮಿಕ್ಸಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಾನು ಇದಕ್ಕೆ ಬೇಕಾಗಿದ್ದು ಇದು ವೆಜಿಟೇಬಲ್ಸ್ ಫ್ರೈ ಮಾಡ್ಕೊಳ್ತೇನೆ. ಈಗ ಸ್ವಲ್ಪ ಎಣ್ಣೆ ಹಾಕಿ. ಈಗ ಆಯಿಲ್ ಹಾಕಬೇಕಲ್ಲ? ಆಯಿಲ್ ಅಂತ ಬಂದಾಗ ಸನ್ಫ್ಲವರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸ್ವಲ್ಪ ಎಣ್ಣೆ ಅದಕ್ಕೆ ಇನ್ನೊಂದು ಸ್ಪೂನ್ ಅಷ್ಟು ಬೆಣ್ಣೆ ಹಾಕಿದ್ರೆ ಆಯಿತು. ಇದು ಉಳಿದೋಗಿತ್ತಲ್ಲ, ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರ? ಹೌದು, ಸ್ವಲ್ಪ. ಮತ್ತು ಈಗ ಉಳಿದದ್ದು ನೀರುಳ್ಳಿ. ಈಗ ಇದಾಗ್ತೇನೆ, ಹಾಕಿದ್ರಲ್ಲ?
ಒಳ್ಳೆ ಟೊಮೆಟೊ ಅಲ್ಲ? ಹಾಂ, ಟೊಮೆಟೊ ಅಲ್ಲ ಅದು? ಟೊಮೆಟೊ ಅಲ್ಲ, ಅದು ಬೆಲ್ ಪೆಪ್ಪರ್, ಇದು ಕ್ಯಾಪ್ಸಿಕಮ್. ರೆಡ್ ಕಲರ್. ಹಾಂ, ರೆಡ್ ಕಲರ್. ಇದು ಗ್ರೀನ್ ಕಲರು. ಓ, ಅದಕ್ಕೆ ನೀವು ಕಲರ್ ಹಾಕ್ತಿದ್ದೀರಾ? ಕಲರ್ ಮಕ್ಕಳಿಗೆ ಒಂದು ಚೆನ್ನಾಗಿ ಅಟ್ರಾಕ್ಷನ್ ಇರ್ತದೆ ತಿನ್ನಲಿಕ್ಕೆ. ನಾನು ಟೊಮೆಟೊ ಅಂತ ಅಂದ್ಕೊಂಡು. ಇದು ಎಲ್ಲದ್ದು ಯಾವ್ದು ಹಾಕಿದೆ ಅದು? ಅದೇ, ಅದು ಸಹ ಬೆಲ್ ಪೆಪ್ಪರ್. ಹಾಂ, 3 ಕಲರ್ ಅಂತ? ಹಾಂ, 3 ಕಲರ್ ಅದು. ಓಹೋ, ಹಾಗಾದರೆ ಇದು ಕಲರ್ ಕಾಣಿಸ್ತದೆ. ಹೌದು, ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸ್ತಾ ಉಂಟಲ್ಲ? ಹೌದು. ಇದು ಮಶ್ರೂಮನ್ನು ಈಗ ಲಾಸ್ಟ್ ಇರ್ತೀರಲ್ಲ. ಓಕೆ, ಮಶ್ರೂಮ್ ಬೇಯಿಸ್ಕೊಂಡಿದ್ದೀರಾ ಹೀಗೆ? ಇಲ್ಲ, ಈಗ ಇಲ್ಲೇ ಇದು ಮಾಡ್ತೀವಿ, ಬೇಯಿಸಲಿಲ್ಲ. ಅದು ಹೆಚ್ಚು ಬೆಂದರೆ ಅದು ಪಾಯಸ ಹಾಗೆ ಆಗ್ತದೆ. ಹೆಚ್ಚು ಬಂದರೆ ಪಾಯಸ ಆಗ್ತದಾ? ಹಾಂ. ಓಕೆ, ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಇದಕ್ಕೆ ಹಾಕಿದ್ದೇನೆ, ಮತ್ತೆ ಬೇಕಾದರೆ ನೋಡಿ ಹಾಕಿದ್ರೆ. ಇದಕ್ಕೆ ನೀರೇನು ಹಾಕಬೇಕು ಅಂತಿಲ್ಲ? ಇದಕ್ಕೆ ಇಲ್ಲ, ನೀರು ಹಾಕ್ಲಿಕ್ಕಿಲ್ಲ. ನಾನು ಮತ್ತೆ ಇದು ಹಾಕ್ತೇನಲ್ಲ, ಸಾಸ್ ಥರ. ಸಾಸ್ ಹಾಕ್ತೇನಲ್ಲ, ಹಾಗೆ ನೀರು ಬೇಡ. ಓಕೆ, ಇದು ಸ್ವಲ್ಪ ಮಶ್ರೂಮ್ ಸ್ವಲ್ಪ ಬೇಯಬೇಕಲ್ಲ ಸಾಸಿಗೆ. ಈಗ ಅದು ತಣ್ಣಗಾಗಿರ್ಬೋದು, ಈಗ ಅದನ್ನು ಹಾಕಿ ಮಿಕ್ಸಿ ಮಾಡಿ. ಇದನ್ನು ಈಗ ಮಿಕ್ಸ್ ಮಾಡಬೇಕಲ್ಲ? ಅದು ಬೇಯ್ತಾ ಇರುವಾಗ ಇದು ಮಿಕ್ಸ್ ಆಗ್ತಿರ್ಬೇಕು ಅಂತ ಹೇಳಿ. ಈಗ ಹಾಲು ಹಾಕ್ತೀರಾ? ಹಾಲು ಮಾತ್ರ, ಕೆನೆ ಬೇಡ ಅಂತೇಳಿ? ಹಾಂ, ಕೆನೆ ಮತ್ತೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹಾಂ, ಆಗಿದಲ್ಲ? ಇದು ಸಾಕು. ಇಷ್ಟ ಆದರೆ ಓಕೆ, ಮತ್ತೆ ಇದಕ್ಕೆ ನಾವೀಗ ಇದು ಹಾಕಬೇಕು, ಬೇಯಿಸಿದ್ದ ಪಾಸ್ತನ್ನ. ನೀವು ಎಣ್ಣೆ ಎಲ್ಲ ಹಾಕಿ ಹಾಕೋಣ, ಒಂದಕ್ಕೊಂದು ಅಂಟಲ್ಲ? ಹೌದು ಹೌದು, ಕರೆಕ್ಟಾಗಿ ಮಿಕ್ಸ್ ಮಾಡಬೇಕಲ್ಲ? ಇದೆಲ್ಲ ಸಂಜೆ ಹೊತ್ತಾ ಬೆಳಿಗ್ಗೆ ಕೂಡ ತಿನ್ಬೋದಾ ಹೇಗೆ? ಹಾಂ, ಯಾವಾಗ ಸಾಕು. ಮಕ್ಕಳಿಗೆ ಟಿಫಿನ್ಗೆಲ್ಲ ಹಾಕಿಕೊಡ್ಬೋದಾ? ಟಿಫಿನಿಗೆ ಹಾಕಿಕೊಡ್ತೇವೆ. ಚೆನ್ನಾಗಿ ನಮ್ಮ ಮಗನಿಗೆ ಅದು ಅವನಿಗೆ ಇದೇ ಥರ ಮಾಡಿ ಹಾಕಿಕೊಡು. ಹಾಂ, ವಾಪಸ್ ಮನೆ ಬರುವಾಗ ಇದು ಖಾಲಿ ಆಗ್ತದೆ, ಊಟ ಎಲ್ಲ ಅದರಲ್ಲೇ ಇರುತ್ತಲ್ಲ? ನಾನು ಹಾಕ್ತೇನೆ ಇದನ್ನು. ಓಕೆ, ಹಾಂ, ಮಿಕ್ಸ್ ಮಾಡಿದಂತಹ ಸಾಸ್ ಅಲ್ಲ? ಸಾಸ್ ಹಾಕು. ಓಕೆ, ಈಗ ಇದು ನಾವಿಟ್ಟದ್ದು ಉಂಟಲ್ಲ ಹಾಲು, ಸ್ವಲ್ಪ ಹಾಲು. ಓಕೆ, ಕೆನೆ ಬರಿತಾ ಹಾಲು ಅಲ್ಲ? ಓಕೆ, ಹಾಕಿ. ಓಕೆ, ಜಾಸ್ತಿ ಇಲ್ಲ? ಹಾಂ, ಈಗ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಲ್ಲ? ಪೆಪ್ಪರು ಸ್ವಲ್ಪ ಇಟ್ಕೊ, ಎಷ್ಟು ಬೇಕಷ್ಟು ಖಾರಕ್ಕೆ. ಓಕೆ, ಮೇಲ್ಗಡೆಯಿಂದ ಹಾಗೆ ಬಾಯಿಗೆ ಸಿಗಲಿ ಅಂತ ಖಾರ. ನಾನು ಸ್ವಲ್ಪ ಫ್ರೆಶ್ ಇದು ಮಾಡಿ ತಂದಿದ್ದು. ಹಾಂ, ಮನೆಯಲ್ಲಿ ಮಾಡಿದ್ದು. ಓಕೆ, ಸ್ವಲ್ಪ ಜಸ್ಟ್ ಒಂದು ಕುದಿ ಬಂದರೆ ಸಾಕಂತಲ್ಲ? ಹಾಂ, ಅದು ಮಿಕ್ಸ್ ಆಗಿ ಸ್ವಲ್ಪ ಅದು ಹೇಳ್ಕೊಳ್ಬೇಕಲ್ಲ ಮಸಾಲೆ, ಅಷ್ಟಾದರೆ ಸಾಕು. 2 ನಿಮಿಷ ಹೀಗೆ ಮಾಡಿದರೆ ಅದೆಲ್ಲ ಮಸಾಲೆ ಅದರೊಳಗೆ. ಕ್ಯಾಪ್ಸಿಕಮ್ ನೋಡಿ ಕಲರ್ ಹಾಕಿದೆ ಕಣ? ಹೌದು, ಇದು ಕೂಡ ಚೆನ್ನಾಗಿ ಕಾಣಿಸ್ತಲ್ಲ? ಕೆಂಪು ಹಳದಿ ಆ ಥರ. ಮನೆಯಲ್ಲಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡುವಂಥದ್ದೇ ಅಲ್ಲ. ಹೌದು ಹೌದು, ಮೈದಾ ಹಾಕಲಿಲ್ಲ ಸಾಸಿಗೆ, ಇದೇ ಹಾಕಿ ಮಾಡಿದ್ದೇನೆ. ತರಕಾರಿ ಹಾಕಿ ಗೋಡಂಬಿ ಹಾಕಿ ಮಾಡಿದ್ರಲ್ಲ. ಸಾಸು ಹೀಗೂ ಮಾಡ್ಬೋದಲ್ಲ ನೋಡಿ, ಎಷ್ಟು ಈಸಿ. ಹೌದು, ಗೋಡಂಬಿ ಮತ್ತು ಮಶ್ರೂಮ್ ಇದ್ದರೆ ಸಾಕು ಜೊತೆಗೆ. ಸ್ವಲ್ಪ ನೀರುಳ್ಳಿ. ಆಯ್ತು, ಇದು ಆಯ್ತು. ರೆಡಿಯಾ? ಹಾಗೆ ಒಂದು 2 ನಿಮಿಷ ಬೆಚ್ಚಾದರೆ ರೆಡಿ ಅಲ್ಲ? ಆಯಿತು. ಆಫ್ ಮಾಡೋದಾ? ಹಾಂ, ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಈಗ ಸರ್ವ್ ಮಾಡೋ ಟೈಮ್ ಅಲ್ಲ? ಓಕೆ, ಬಿಸಿ ಬಿಸಿಯಾದ ಪಾಸ್ತಾ ರೆಡಿ ಅಲ್ಲ? ಗಮ್ಮದಾಗಿ ಒಂದು ಪ್ಲೇಟ್ ಕೊಟ್ಟಿದ್ದೀರಾ. ಏನಂತ 2 ಜನ ತಿನ್ಬೋದಲ್ಲ? ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತುಂಟು ನೋಡಿ, ಎಲ್ಲ ಹಸಿರು ಕೆಂಪು ಹಳದಿ ಎಲ್ಲ ಕಲರ್ಫುಲ್ ಆಗಿ ಕಾಣ್ತುಂಟು. ಓಕೆ, ಟೇಸ್ಟ್ ನೋಡೋಲ್ಲ ಆದರೆ? ಓಕೆ ಮ್ಯಾಮ್, ಸಗದಾಗಿರುವಂತಹ ಪಾಸ್ತಾ ರೆಡಿ ಮಾಡಿಕೊಟ್ಟಿದ್ದಾರೆ. ಘಮ ಅಂತ ಹೇಳ್ತಾ ಉಂಟು. ಒಂದು ಪ್ಲೇಟ್ ಫುಲ್ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಪಾಸ್ತಾ ತಯಾರಿಸುವ ವಿಧಾನ. ಮೊದಲು ಫುಸೆಲಿಯನ್ನು ಸ್ವಲ್ಪ ಉಪ್ಪು ಹಾಗೂ 1 ಚಮಚದಷ್ಟು ಎಣ್ಣೆ ಹಾಕಿ ಬೇಯಿಸಿಟ್ಟುಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಬೆಣ್ಣೆ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ
6ರಿಂದ 5 ಎಸಳು ಬೆಳ್ಳುಳ್ಳಿ, ಹೆಚ್ಚಿದ ಈರುಳ್ಳಿಯನ್ನು ಹುರಿದು, ಗೋಡಂಬಿ 10ರಿಂದ 15ರಷ್ಟು, ಮಶ್ರೂಮ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬಾಣಲಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಹೆಚ್ಚಿದ ಈರುಳ್ಳಿ, ಬ್ರೋಕೊಲಿ, ಕೆಂಪು, ಹಳದಿ ಹಾಗೂ ಹಸಿರು ಕ್ಯಾಪ್ಸಿಕಮ್, ಮಶ್ರೂಮ್ ಹಾಕಿ ಹುರಿಯಿರಿ. ತರಕಾರಿ ಸ್ವಲ್ಪ ಬೆಂದ ನಂತರ ಬೇಯಿಸಿದ ಫುಸೇಲಿ, ರುಬ್ಬಿದ ಮಿಶ್ರಣ, ಹಾಲು, ಕರಿಮೆಣಸಿನ ಪುಡಿ ಹಾಕಿ ಬೆರೆಸುತ್ತಾ ಬೇಯಿಸಿ. ಈಗ ರುಚಿಕರವಾದ ಪಾಸ್ತಾ ಬಿಸಿ ಬಿಸಿಯಾಗಿ ಸವಿಯಲು ಸಿದ್ಧ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡಲಿಕ್ಕೆ ಮಾತ್ರ ಬಾಕಿ ಅಲ್ಲ. ಯಾವ್ದು ನೋಡೋ ಫಸ್ಟಿಗೆ ಟೇಸ್ಟ್ ಯಾವುದಾಗ್ತದೆ ನಿಮಗೆ ಯಾವ್ದು ಇಷ್ಟ ಅದು? ನಾವು ಹಾಗಾದರೆ ಫಸ್ಟ್ ಮಾಡಿದ್ರೆ ನೋಡೋಣ. ಓಕೆ ಓಕೆ. ಫಸ್ಟಿಗೆ ಚಕ್ಕುಲಿ ತೊಳ್ತೇವಲ್ಲ, ಇದು ಕರ್ಮ ಕುರ್ಮ ತೆಲ್ತಾ ಉಂಟಲ್ಲ. ಬಾಯಿಗೆ ಹಾಕುವಾಗಲೂ ನೋಡಿ ಹಾಗೆ ಚಕ್ಕುಲಿ ನಾರ್ಮಲ್ ಆಗಿ ಗಟ್ಟಿ ಇರುತ್ತೆ, ಸ್ವಲ್ಪ ರಪ್ಪ ಸಾಫ್ಟ್ ಆಗಿದೆ. ಇದು ಟೇಸ್ಟ್ ಆಗಿದೆ ಮ್ಯಾಮ್. ಇದು ನಮ್ಮ ಟೀ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿದೆ. ಹೇಗೂ ಐಶ್ವರ್ಯ ಅವ್ರದ್ದು KT ಸ್ಪೆಷಲ್ ಟೀ ಉಂಟು, ಇಲ್ಲಾಂದರೆ ವಿದ್ಯಾ ಕಾಫಿ ಉಂಟು, ಅದರ ಜೊತೆ ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ಬೋದಲ್ಲ ಈವ್ನಿಂಗ್ ಟೈಮಿಗೆಲ್ಲ ಪಕ್ಕ. ಓಕೆ, ತಗೊಳ್ಳಿ ನೀವು ಕೂಡ. ಓಕೆ, ಇದಾದರೆ ಮಕ್ಕಳಿಗೆಲ್ಲ ಈ ಥರ ಎರಡೆರಡು ಥರ ಡಿಶ್ ಮಾಡಿಕೊಟ್ರೆ ತಿನ್ನಲಿಕ್ಕೆ ಕೂಡ ಘಮ ಘಮ ತಿಂತಾರೆ. ಈಗ ಪಾಸ್ತಾ ನೋಡ್ತಿದ್ವಿ, ಮೈನ್ ಡಿಶ್ ಇದೆಯಲ್ಲ, ಈಗ ತಗೊಂಡು ಅದರೊಟ್ಟಿಗೆ ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಬೇಕಲ್ಲ. ಇದು ಗಮ್ಮದುಂಟು ವೆಜಿಟೇಬಲ್. ಈಗ ನಾವು ಫೋರ್ಕಲ್ಲಿ ತಿಂದರೆ ಹೀಗೆ ಪಿಕ್ ಮಾಡಿ ತಿನ್ಬೋದಲ್ಲ, ಇಲ್ಲಾಂದರೆ ವೆಜಿಟೇಬಲ್ ಹಾಗೆ ಬಾಕಿ ಆಗ್ತದೆ. ಚೆನ್ನಾಗಿದೆ ಮ್ಯಾಮ್. ಏನು ಮಸಾಲೆ ಏನು ಸಾಸ್ ಮಾಡಿದ್ರ ಅದು ಕೂಡ ಗಮ್ಮತ್ತಾಗಿತ್ತು. ನೀವು ಗೋಡಂಬಿಯಲ್ಲಿ ಮಾಡಿದ್ದು ಗೊತ್ತೇ ಆಗಲ್ಲ ಯಾವುದನ್ನು ಸಾಸ್ ಮಾಡಿದ್ರು ಅಂತ. ಟೇಸ್ಟ್ ಕೂಡ ಗಮ್ಮತ್ತು ಬರ್ತುಂಟು. ತಗೊಳ್ಳಿ ನೀವು ಕೂಡ. ಓಕೆ, ಹಾಗೆ ಒಂದು ಸ್ಪೂನ್ ಬಾಯಿಗೆ ಹೋದರೆ ಒಳ್ಳೆ ಖಾಲಿ ಮಾಡ್ಬೋದಲ್ಲ. ಸಾಕಾಗಿ ಉಂಟು. ನಾವು ಮಶ್ರೂಮ್ ಎಲ್ಲ ಹಾಕಿದ ಕಾರಣ ಟೇಸ್ಟ್ ಇನ್ನೂ ಗಮ್ಮತ್ತು ಬರ್ತುಂಟಲ್ಲ. ಚೆನ್ನಾಗಿತ್ತು. ಟೇಸ್ಟ್ ಕೂಡ ಡಿಫ್ರೆಂಟ್ ಬರ್ತುಂಟು. ನಾರ್ಮಲ್ ನಾವೀಗ ಪಾಸ್ತಾ ಎಲ್ಲ ಹೊರಗಡೆ ತಿಂತೇವೆ, ಈ ಥರ ಮನೆಯಲ್ಲಿ ಮಾಡಿ ತಿಂದರೆ ಚೆನ್ನಾಗಿರುತ್ತಲ್ಲ, ಹೆಲ್ದಿ ಕೂಡ ಫುಡ್ ಆಗಿರುತ್ತೆ. ಹೌದು, ಇದು ತರಕಾರಿ ಸಮೇತ ಹೋಗ್ತದೆ. ಮತ್ತು ಅದರೊಟ್ಟಿಗೆ ಕಶನಟ್ಟು ಇದೆಲ್ಲ ಹಾಕುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತದೆ ನಿಮಗೆ? ನಮಗೆ ಖುಷಿ ಆಯಿತು. ಬೇಗ ಆಯಿತು. ನೀವು ಸ್ವಲ್ಪ ರೆಡಿ ಮಾಡಿದೆ ಅಂದರೆ ಸ್ವಲ್ಪ ಬೇಗ ಆಯಿತು. ಬೇಗ ಆದರೂ ಕೂಡ ಟೇಸ್ಟ್ ಕೂಡ ಹಾಗೆ ಗಮ್ಮತ್ತು ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ನಮ್ಮ TV ಕಡೆಯಿಂದ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಟೋಸ್ಟರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಬಿಳಿ ಅವಲಕ್ಕಿ, ಡಬಲ್ ಸ್ಟಾರ್ ಬಿಳಿ ಅವಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ನಿಮಗೆ ನಾನಾ ಮಸಾಲೆ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ, ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ TV ಅವರಿಗೆ ನನ್ನ ಧನ್ಯವಾದಗಳು. ಓಕೆ, ಗೌರಿ ಮ್ಯಾಮ್ ಸಾಕಾಗಿರುವಂತಹ ಪಾಸ್ತಾ ಮತ್ತು ಮುರುಕು ಚಕ್ಕುಲಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.